ರಾಜ್ಯದ ಎಲ್ಲ ಪಿಡಬ್ಲ್ಯೂಡಿ ಗುತ್ತಿಗೆದಾರರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಗುತ್ತಿಗೆ ಕಾಮಗಾರಿ ನಿರ್ವಹಿಸಲು ಶೇಕಡಾ 40ರಷ್ಟು ಖರ್ಚು ಮಾಡಬೇಕಾಗಿದೆ ಎಂಬ ಅಳಲು ತೋಡಿಕೊಂಡಿದ್ದಾರೆ. ರಾಜ್ಯಪಾಲರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಸ್ವಯಂ ಪ್ರೇರಿತವಾಗಿ ತನಿಖೆಗೆ ಒಪ್ಪಿಸಬೇಕೆಂದು ಎಐಸಿಸಿ ಕಾರ್ಯದರ್ಶಿ ಐವನ್ ಡಿಸೋಜಾ ಒತ್ತಾಯಿಸಿದ್ದಾರೆ. ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇನ್ನು ಕಳೆದ ಚುನಾವಣಾ ಸಮಯದಲ್ಲಿ ಆಗಿನ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ 10% ಸರ್ಕಾರ ಎಂದು ನರೇಂದ್ರ ಮೋದಿ ಜರಿದಿದ್ರು. ಆದ್ರೆ ಈಗ ಬಿಜೆಪಿ ಸರ್ಕಾರದ ವಿರುದ್ಧವೇ ಶೇಕಡಾ 40ರಷ್ಟು ಕಮಿಷನ್ ಆರೋಪವನ್ನ ಗುತ್ತಿಗೆದಾರರು ಮಾಡಿದ್ದಾರೆ. ಅದು ಪ್ರಧಾನಿಗೆ ಈ ರೀತಿಯಾದ್ರೂ ದೂರು ನೀಡಿರುವುದು ರಾಜ್ಯದ ಇತಿಹಾಸದಲ್ಲೇ ಮೊದಲು. ಈ ಮೊತ್ತ ಬಿಜೆಪಿ ಕಚೇರಿಗೆ ಹೋಗಿದ್ಯಾ? ಪಕ್ಷದ ಅಧ್ಯಕ್ಷರಿಗೆ ಕೊಟ್ಟಿದ್ದಾರಾ? ಕಮಿಷನ್ ಹಣ ಸಂಗ್ರಹಕ್ಕೆ ಏಜೆಂಟ್ಗಳನ್ನ ನೇಮಕ ಮಾಡಲಾಗಿದೆಯೇ ಅಥವಾ ಬಿಟ್ಕಾಯಿನ್ಗಳಲ್ಲಿ ಈ ಹಣ ಹೂಡಿಕೆ ಆಗಿದೆ ಎನ್ನುವುದು ಜನರಿಗೆ ಗೊತ್ತಾಗಬೇಕಿದೆ ಎಂದು ಆಗ್ರಹಿಸಿದರು. ಎಲ್ಲಿ ಇಲ್ವೋ ಗೊತ್ತಿಲ್ಲ, ಬಟ್ ಓಪನ್ಲಿ ನಾನು ಅವರು ಬರೆದುಕೊಟ್ಟಂತ ಫ್ಯಾಕ್ಟ್ ಮೇಲೆ ಮಾತಾಡೋದು. ಹಿಂದೆ ಇತ್ತೋ ಇಲ್ವೋ ಕೊಟ್ಟಿದ್ದಾರೆ ಇಲ್ವೋ ಅದಕ್ಕೋಸ್ಕರ ಬೇಕಾದಷ್ಟು ಸಂಸ್ಥೆ, ಅದಕ್ಕೋಸ್ಕರನೇ ಬೇರೆ ಬೇರೆ ಲೋಕಾಯುಕ್ತ ಇದೆ, ಎಸಿಬಿ ಇದೆ, ಎಲ್ಲ ಇದೆ, ಅದಕ್ಕೆ ತನಿಖೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿಗೆ ನೇರವಾಗಿ ಬರೆಯುವಂತಹದ್ದು ನೋಡಿದರೆ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಎಂಬುದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇವತ್ತು ತೋರಿಸ್ಕೊಂಡಿದೆ. ಹಾಗಾದ್ರೆ ಕಾಂಟ್ರಾಕ್ಟ್ಗಳಿಗೆ ಟೆಂಡರ್ ಯಾಕೆ? ಈಗಿನ ಸರ್ಕಾರದ ಬಗ್ಗೆ ಮಾತಾಡೋದು. ಟೆಂಡರ್ಗಳು ಯಾಕೆ? ಟ್ರಾನ್ಸ್ಪರೆನ್ಸಿ ಆಕ್ಟ್ ಯಾಕೆ ಇರಬೇಕು? ನೀವು 40% ತೆಗೆದು ಉಳಿದದ್ದು ಕೊಡಿ ಅಂತ ಹೇಳ್ಬೋದು. ಏನು ಟೆಂಡರ್ ಕರಿಬೇಕು? ಟ್ರಾನ್ಸ್ಪರೆಂಟ್ ಆಕ್ಟ್ ಅಲ್ಲಿ ಇರಬೇಕು. ಪ್ರತಿಯೊಂದಕ್ಕೂ 3-5 ರಿಪೋರ್ಟ್ಗಳು ಬರೀಬೇಕು, ಬೇಕಾಗಿಲ್ಲ. 100 ರೂಪಾಯಿ ಟೆಂಡರ್ ಆದರೆ 60 ಪೈಸೆ ಕೊಡೋದು, 60 ರೂಪಾಯಿ 40 ರೂಪಾಯಿ ಇಟ್ಕೊಳ್ಳೋದು ನೇರ ಸರ್ಕಾರ. ಅದನ್ನು ಲೀಗಲೈಸ್ ಮಾಡಿ ಅಂತ ನಾನು ಹೇಳೋದು. ಅದೇನಾದ್ರು ಹೊರಟಿದ್ದೀರಾ ಅಂತ? ಲೀಗಲೈಸ್ ಮಾಡುವಂತ ಏನಾದ್ರು ಕಾನೂನು ಹೊರಟಿದ್ದೀರಾ? ಎಲ್ಲದಕ್ಕೂ ಕಾನೂನು ತರ್ತಿರ್ತಾನೆ, ಅದಕ್ಕೆ ಹೇಳು. ಸೊ ಹಾಗಾಗಿ 40% ಕಮಿಷನ್ ಖರ್ಚಾಗುವುದು ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿಯೇ ಪ್ರಥಮ ಬಾರಿಯಾಗಿ ಕಾಂಟ್ರಾಕ್ಟರ್ಗಳು ದೇಶದ ಪ್ರಧಾನಮಂತ್ರಿಗೆ ಅಪೀಲ್ ಮಾಡಿದ್ದಾರೆ, ನಮ್ಗೆ ಇಲ್ಲಿ ಸೊಲ್ಯೂಷನ್ ಸಿಗೋದಿಲ್ಲ ಅಂತ. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಭಾಸ್ಕರ್ ರಾವ್, ಶುಭೋದಯ ಆಳ್ವಾ, ಮೀನಾ, ಚಿತ್ತರಂಜನ್ ಶೆಟ್ಟಿ, ನಜೀರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.